ಬಂಟ್ವಾಳ ತಾಲೂಕಿನ ನಂದಾವರ ಕೇಂದ್ರ ಜುಮ್ಮಾ ಮಸೀದಿ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ. ಅರಸರ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಕೆಲವು ಪದ್ಧತಿಗಳನ್ನು ಮಸೀದಿಯ ಪ್ರಮುಖರು ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಮಸೀದಿ ಸಮೀಪವೇ 3 ವರ್ಷಕ್ಕೊಮ್ಮೆ ನಡೆಯುವಂತಹ ಮಂಜದಗೋಳಿ ಜಾತ್ರೆಗೆ ಸಜಿಪನಡು ಮೂಲಸ್ಥಾನದಿಂದ ಭಂಡಾರ ಬಂದು ಜಾತ್ರೆ ನಡೆಯುತ್ತದೆ. ದೈವ ಮಂಜದಗೋಳಿ ಕ್ಷೇತ್ರಕ್ಕೆ ಆಗಮಿಸುವ ಮೊದಲು ದಾರಿಯಲ್ಲಿರುವ ಕೇಂದ್ರ ಜುಮ್ಮಾ ಮಸೀದಿಯ 4 ಮೆಟ್ಟಿಲು ಹತ್ತಿ ಸಿಯಾಳ ಸ್ವೀಕರಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ನಿನ್ನೆ ಇಲ್ಲಿ ನಡೆದಂತಹ ಜಾತ್ರೆಯಲ್ಲಿ ದೈವ ಮಸೀದಿಯ ಮೆಟ್ಟಿಲು ಹತ್ತಿ ಸಿಯಾಳ ಸ್ವೀಕರಿಸಿದೆ. ಈ ಸಂದರ್ಭ ಅಲ್ಲಿ ನೆರೆದಿದ್ದ ಕ್ಷೇತ್ರ ಭಕ್ತರು ಹಾಗೂ ಮುಸ್ಲಿಂ ಬಾಂಧವರು ಈ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾದರು.